ರಾಜ್ಯ ಸರ್ಕಾರದ ಜನವಿರೋಧಿ ನಿಲುವನ್ನು ಖಂಡಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 380 ಗ್ರಾಮ ಪಂಚಾಯತ್ನ ಮುಂದೆ ಜೂನ್ 23ರಂದು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಧರಣಿ ಸತ್ಯಾಗ್ರಹ ನಡೆಸಲಿದ್ದೇವೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಅವರು ವಿಕಾಸ ಕಚೇರಿಯಲ್ಲಿ ನಡೆದ ವಿಕಸಿತ ಭಾರತ ಕಾರ್ಯಾಗಾರದಲ್ಲಿ ಮಾತನಾಡಿದರು. 9/11 ವಿನ್ಯಾಸ ನಕ್ಷೆ ಪ್ರಾಧಿಕಾರದ ಸಮಸ್ಯೆಯ ಬಗ್ಗೆ ಸರ್ಕಾರ ಇಲ್ಲಿಯವರೆಗೆ ಯಾವುದೇ ಪರಿಹಾರವನ್ನ ಕಂಡುಕೊಂಡಿಲ್ಲ. ಪರಿಣಾಮವಾಗಿ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ಕಾಮಗಾರಿಗಳು ಸ್ಥಗಿತವಾಗಿದೆ. ರಾಜ್ಯ ಸರ್ಕಾರ ಅಧಿಕಾರ ವಹಿಸಿ 2 ವರ್ಷ ಪೂರ್ಣಗೊಂಡರೂ ಒಂದೇ ಒಂದು ಆಶ್ರಯ ಮನೆ ನೀಡಿಲ್ಲ. ಒಂದೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕನಿಷ್ಠ 100 ಆಶ್ರಯ ಮನೆಗಳನ್ನು ನೀಡಬೇಕಾಗಿ ಹಾಗೂ ಅಕ್ರಮ ಸಕ್ರಮ ಅರ್ಜಿಗಳನ್ನು ತಿರಸ್ಕರಿಸದಂತೆ ಆಗ್ರಹಿಸಿ ಪಂಚಾಯತ್ ಮುಂದೆ ಧರಣಿ ನಡೆಸಲಿದ್ದೇವೆ. ಒಂದೊಂದು ಪಂಚಾಯತ್ ಮುಂದೆ ಕನಿಷ್ಠ 100 ಮಂದಿ ಭಾಗವಹಿಸಬೇಕೆಂದು ಸುನಿಲ್ ಕುಮಾರ್ ಹೇಳಿದರು. ಈಗ ಮೊನ್ನೆ ಸರ್ಕಾರ ಆದೇಶ ಮಾಡಿದೆ. ಇಂಥದ್ರೆಲ್ಲ ಪೈಕಿ 9 ಲಕ್ಷ ವೃದ್ಧಾಪ್ಯ ವೇತನ 9 ಲಕ್ಷ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 14 ಲಕ್ಷ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. 9 ಲಕ್ಷ ವೃದ್ಧಾಪ್ಯ ವೇತನ, ಸಂಧ್ಯಾ ಸುರಕ್ಷಾದಲ್ಲಿ 14 ಲಕ್ಷ. ಅಂದ್ರೆ ನಮ್ಮೂರಿನಲ್ಲಿರುವಂತ ಯಾರ್ಯಾರು 60 ವರ್ಷ ಮೇಲ್ಪಟ್ಟವರಿದ್ದಾರೆ ಅಂತವರ ಸರಾಸರಿ ಎಲ್ಲರೂ ಕೂಡ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ರದ್ದಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಬೇಕು ಹೊರಟಂತ ಸರ್ಕಾರ ಬಿಜೆಪಿ ಪ್ರತಿಭಟನೆ ಮಾಡುತ್ತಿರುವ ಕಾರಣಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿತು. ಈಗ ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ರದ್ದು ಮಾಡಿದ್ರೆ ಆ ಬಡವ, ಆ ವಯಸ್ಸಾದಂತ ತಂದೆ ತಾಯಿ ಅಂದ್ರೆ ವಯಸ್ಸಾದಂತ ವೃದ್ಧರು ಎಲ್ಲಿಗೆ ಹೋಗ್ಬೇಕು? ಅವ್ರಿಗೆ ಬರ್ತಾ ಇದ್ದಿದ್ದು 1,000 ರೂಪಾಯಿ ಹತ್ರ. ಇವತ್ತು ಅದನ್ನ ರದ್ದು ಮಾಡ್ಲಿಕ್ಕೆ ಹೊರಟಿರುವಂತ ಈ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ರಸ್ತೆಗೆ ಇಡಬೇಕಾದಂತ ಅನಿವಾರ್ಯತೆ ಇದೆ. ವಿಧಾನ ಪರಿಷತ್ನ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿ, ಪ್ರಸ್ತುತ ನಾವು ಮಾಹಿತಿ ತಂತ್ರಜ್ಞಾನದ ಕಾಲಘಟ್ಟದಲ್ಲಿದ್ದೇವೆ. ನಾವಾಡುವ ಮಾತು ಕೆಲವೊಮ್ಮೆ ಗ್ರಾಮ ಪಂಚಾಯತ್ನಿಂದ ಲೋಕಸಭೆಯವರೆಗೆ ಪರಿಣಾಮ ಬೀರುತ್ತದೆ. ಮೋದಿ ಸರ್ಕಾರದ 11 ವರ್ಷಗಳ ಕಾರ್ಯವೈಖರಿಯನ್ನು ತಿಳಿಸುವ ಕೆಲಸ ನಮ್ಮಿಂದಾಗಬೇಕು ಎಂದು ಹೇಳಿದರು. ಈ 3 ಕಾಲಾವಧಿಯನ್ನು ಒಮ್ಮೆ ನಾವೇನಾದರೂ ಒಂದು ಸಣ್ಣಕ್ಕೆ ಕೂತು ತುಲನೆ ಮಾಡಿ ಅಧ್ಯಯನ ಮಾಡಿದರೆ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ಹೇಳ್ತೇವೆ. ತುಂಬ ಬಾರಿ ಆ ಮಾತನ್ನು ಹೇಳ್ತೇವೆ. ಭಾರಿ ಬದಲಾವಣೆ ಆಗಿದೆ, ಮೋದಿಯವರು ಬಂದ ಮೇಲೆ ಬಹಳ ಆಗಿದೆ. ಇಷ್ಟೇ ಹೇಳಿದರೆ ಸಾಕಾಗುವುದಿಲ್ಲ. ಯಾಕೆಂತೇಳಿ ಕೇಳಿದರೆ ಸಾಮಾನ್ಯವಾಗಿ ಕೊನೆಗೆ ಬರೋದು ಎಲ್ಲಿಗೆ ಅಂತ ಹೇಳಿದರೆ ನನಗೆ ಏನು ಆಗಿದೆ. ಮೊನ್ನೆ ಒಬ್ಬರು ಸೊಸೈಟಿಯ ನಾನೊಂದು ಇದರಲ್ಲಿ ಫೇಸ್ಬುಕ್ನಲ್ಲಿ ಒಂದು ಮೋದಿಯವರ ಈ ಆಟೋಮೊಬೈಲ್ ಅಂದರೆ ಇದರ ಕಾರು ಉತ್ಪಾದನೆ ಅಥವಾ ವಾಹನಗಳ ಉತ್ಪಾದನೆಗೆ ಪಕ್ಷದ ಹಿರಿಯ ಮುಖಂಡ ಎಂಕೆ ವಿಜಯಕುಮಾರ್ ಮಾತನಾಡಿ, ಜನರಿಗೆ ಸಿಗುವಂತಹ ಸವಲತ್ತುಗಳನ್ನು ತಾನೇ ತಿಂದು ಹಾಕುವಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ವಿರುದ್ಧ ನಾವು ಆಂದೋಲನ ನಡೆಸಬೇಕಾಗಿದೆ. ಎಲ್ಲರಿಗೂ ಫ್ರೀ ಎಂದು ಹೇಳುತ್ತಿರುವ ಸರ್ಕಾರ ಸ್ಟಾಂಪ್ ಪೇಪರ್ ಸೇರಿದಂತೆ ಇನ್ನಿತರ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನರನ್ನ ಶೋಷಿಸುತ್ತಿದೆ. ಇಂತಹ ಜನವಿರೋಧಿ ನೀತಿಗಳನ್ನು ಜನತೆಗೆ ತಿಳಿಸುವ ಕೆಲಸ ನಮ್ಮ ಕಾರ್ಯಕರ್ತರು, ಪಂಚಾಯತ್ ಸದಸ್ಯರು ಮಾಡಬೇಕು ಎಂದರು. ಇಡೀ ಲೋಕಕ್ಕೆ ಪ್ರಚಾರ ಅದು, ಗಲಾಟೆ ಅದು, ಹೈಕೋರ್ಟ್ ಗಲಾಟೆ ಅದು ಪರಿಸ್ಥಿತಿ ಆಯಿಗೊಕ್ಕ ಏರ ವಕೀಲರು ಕಂಡುಕೊಂಡು ಬಿರ್ಸಾದಿಗೆಲ್ಲ ವಕೀಲರೇ ಕಾಂಗ್ರೆಸ್ ಪಕ್ಷದ ಕಪಿಲ್ ಸಾಹೇಬ್ ಬಂದುಕೊಂಡು ಆ ಇದಕ್ಕೆ ಸ್ಥಿರ ಸರ್ಕಾರಕ್ಕೆ ಅದು ಲೋಕಕ್ಕೆ ಏರಿಲ್ಲ ಒಂಚೂರು ಬಂಡೆ ಆಗಿ ಗೊತ್ತಾಗ. ಈ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮುಖರು ಪಾಲ್ಗೊಂಡಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ. Pull up the flicks and I take it on gear. Pull up the hands and I feel no fear. I dig a don. I sick a don. Take it on the row and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.